ಮಂಜೂನ ಕ್ಲುಬಿನಿಯರೆ ಸುರುಮಾಂತಿ ನೀಡ್ತು ಬೊಕ್ಕ ಸ್ವಂತ ಕಾರಡು ಅಂತನಂಚ ತನಂದು ತರಂಗ ವಾರಪತ್ರಿಕೆದ ವ್ಯವಸ್ಥಾಪಕ ಸಂಪಾದಕರು ಡಾಕ್ಟರ್ ಸಂಧ್ಯಾ ಎಸ್ ಪೈ ಪಂತಿರು ದೀಪಾವಳಿ ಲೆಕ್ಕಡು ಉದಯವಾಣಿ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಜತೆ ಸೇರಿಗೆ ನಡಪಾಯಿನ ರೇಷ್ಮೆದ ಒಟ್ಟುಗು ದೀಪಾವಳಿ ಪಟಪಂಥದ ಇನಾಮ್ ಕುರ್ಪನ ಲೇಸಿಡ ಆರು ಪಾತಿರಿಯರು ಉದಯವಾಣಿ ಪೇಪರ್ದ ನಿಲೆಟ್ ದೀಪಾವಳಿದ ಲೆಕ್ಕಡು ರೇಷ್ಮೆದ ಒಟ್ಟುಗು ದೀಪಾವಳಿ ಪಂಪನ ಪಟಪಂಥ ಅಟಣೆ ಮಂತದಿತ್ತರು ಐಟ್ ಸಂಜೀವ ಶೆಟ್ಟಿ ಸಿಲ್ಕ್ದ ಜತೆ ಸೇರಿಕೆಡ್ ನಡತಿತ್ತಿನ ಪಂತೊಡು ಗೆಂದಿನಕ್ಲೆಗೆ ಇನಾಮ್ ಕೊರ್ಪನ ಲೇಸ್ ಶನಿವಾರ ಕುಡ್ಲಾಡ್ ನಡತಂಡು ಉದಯವಾಣಿ ವರದಿಗಾರರು ಪ್ರಜ್ಞಾ ಶೆಟ್ಟಿ ಇಸೆಯ ದುಂಬುದಿದ್ದು ಪಾತಿರಿಯರು. And sarees are only seen during weddings, festivities, and through this competition, I think it's come a long way in going. In bringing sari back, and it's connecting the younger generation in a way. And I can see that they have selected the winners based on their silk sarees or any other Indian outfits. So I think this is bringing back the sarees in some way. ತರಂಗ ವಾರಪತ್ರಿಕೆದ ವ್ಯವಸ್ಥಾಪಕ ಸಂಪಾದಕರು ಡಾಕ್ಟರ್ ಸಂಧ್ಯಾ ಎಸ್ ಪೈ ಮಲ್ಲಬಿನ್ನಿರಾದಿತ್ತದು ಇನಾಮ್ಲಿನ್ ಪಟ್ಟಿಯರು. ಮಲ್ಲಿಕಾ ಶೆಟ್ಟಿ ವಿನೂತಾ ಶ್ರುತಿ ಬೊಕ್ಕ ಶ್ರೇಯಾ ಮುಕ್ಲು ಬಜ್ಪೆದ ಕೂಟ ಸುರೂತ ಇನಾಮ್ ಪಡೆಯರು. ಶೀತಲ್ ಎಸ್ ರಾವ್ ಸಿದ್ದಿರಾವ್ ನೇಜರ್ ಉಡಿಪು ಕೂಟ ರಡ್ಡನೆ ಇನಾಮು ಗೆಂದಡು. ದೀಪಾ ಮಸ್ಕರೆನಸ್ ಸವಿತಾ ಕೋಟ್ಯಾನ್ ಕವಿತಾ ಪಿ ಸ್ವರೂಪ ಹೇಮಲತಾ ಪೂಜಾರಿ ಸರಸ್ವತಿ ಕೆ ಅಪ್ರೀನ್ ಮಿನೋಲ್ ಶಮ್ರಿನ್ ಉಜ್ವಲ ಕುಂಬಾರ್ ಲಲಿತಾ ಶೆಟ್ಟಿ ಬ್ಲೆಂಡೆ ಖುನ್ನ ತೃಪ್ತಿ ಶೆಟ್ಟಿ ಇಂಚ ಕುಡ್ಲದ ಕೂಟ ಮೂಜನೆ ಇನಾಮು ಪಡೆಂಡು. ಬೇತೆ ಬೇತೆ ಸಮಾಧಾನಕರ ಇನಾಮ್ಲೆಲ್ಲ ಪಟ್ಟಿಯರು. ನಿಮ್ಮೆಲ್ಲರನ್ನು ಕೂಡ ನಾನು ಹಾರ್ದಿಕವಾಗಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರನ್ನು ವಿನ್ನರ್ಸನ್ನು ಮಾತ್ರ ಅಲ್ಲ, ನಿಮಗೆ ಸಪೋರ್ಟ್ ಮಾಡಿದ ಗಂಡಸರನ್ನು ಅಭಿನಂದಿಸ್ತೇನೆ ಬಹುಶಃ ಹೊಸ ಸೀರೆ ತೆಗೆದುಕೊಂಡದ್ದಕ್ಕೆ. ಮತ್ತು ಬರುವ ವರ್ಷ ನೀವು ಕೂಡ ಕಾಂಪೀಟ್ ಮಾಡಿ ನಿಮ್ಗೆ ಒಂದಾದರೂ ಪ್ರೈಸ್ ಬರಲಿ ಅಂತ ಹೇಳಿ ಹಾರೈಸ್ತೇನೆ. ಮತ್ತು ಇದನ್ನು ನಮ್ಮ ಎಲ್ಲರೂ ಕೂಡ ಉದಯವಾಣಿಯ ಇಡೀ ಟೀಮು ಇದನ್ನು ಬಹಳ ಮುತುವರ್ಜಿಯಿಂದ ಇದನ್ನು ಆಯೋಜಿಸಿದೆ ಮತ್ತು ಸೆಲೆಕ್ಟ್ ಮಾಡಿದೆ. ಪ್ರೈಸ್ ಬಂದವರು ಮಾತ್ರ ವಿನ್ನರ್ಸ್ ಅಂದ್ಕೊಳ್ಬೇಡಿ. ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಮುಖ್ಯವಾಗಿ ಅಶ್ಮಿತಾ ಮತ್ತು ಮಹೇಂದ್ರರಿಗೆ ನನ್ನ ದೊಡ್ಡ ಅಭಿನಂದನೆಗಳು, ಯಾಕೆಂದರೆ ಇದಕ್ಕೆ ಅವರು ಒತ್ತು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಅಭಿನಂದಿಸ್ತೇನೆ.